ಮೊದಲನೇ ಲಿಸ್ಟಿನಲ್ಲಿ ಘಟಾನುಘಟಿ ನಾಯಕರುಗಳು ಕಾಣಿಸ್ತಾ ಇಲ್ಲ ಎನ್ನುವಂಥದ್ದು. ದಿನೇಶ್ ಗುಂಡೂರಾವ್ ಅವರಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಲ್ಲ, ಮಧು ಬಂಗಾರಪ್ಪ ಇಲ್ಲ. ಇವತ್ತಿನ ಒಂದು ವಿಚಾರ ಬಂದಾಗ ಕೆಲವರು ನನಗೆ ಇದೇ ಸಂಪುಟ ದರ್ಜೆ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಗೊಂದಲ ಏನಾದರೂ ಇದೆಯಾ? ಅಲ್ಲ, ನನಗೆ ನೀವು ಯಾಕೆ ಹೀಗೆ ಹೇಳಿದ್ರಿ ಅಂತ ಗೊತ್ತಾಗಲಿಲ್ಲ. ಯಾಕಂತ ಹೇಳಿದರೆ ನಮ್ಮಲ್ಲಿ ಯಾವ ರೀತಿಯ ಗೊಂದಲಗಳು ಇಲ್ಲ. ನಂಬರ್ ಒನ್, ನಾವು ಮುಂಚೆ ಎಷ್ಟು ಖುಷಿಯಾಗಿದ್ದೇವೋ ನಾವು ಇವಾಗಲೂ ಕೂಡ ಅಷ್ಟೇ ಖುಷಿಯಾಗಿದ್ದೇವೆ. ಕೇವಲ ಏನು ಹೇಳ್ತಾರೆ, ಸ್ಥಾನಗಳ ಬದಲಾವಣೆ ಆದದ್ದೇ ವಿನಃ ನಮ್ಮ ಗುರಿ ಬದಲಾವಣೆ ಆಗಲಿಲ್ಲ. ನಮ್ಮ ಗುರಿ ಎಂದೆಂದಿಗೂ ಇದ್ದದ್ದು ಒಂದೇ, ನಮ್ಮ ಕರ್ನಾಟಕ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡುವಂತಹ ಒಂದು ಉದ್ದೇಶದಿಂದ ನಾವು ಆವಾಗ ಸಿದ್ದರಾಮಯ್ಯ ಸಾಹೇಬರು ಏನು ಹೇಳಿದರು ಅದನ್ನು ಡಿ ಕೆ ಸಾಹೇಬರು ಕೂಡ ಅದನ್ನೇ ಹೇಳಿರುವಂಥದ್ದು. ಹಾಗಿರುವಾಗ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಇಲ್ಲ. ಎಸ್, ಕ್ಯಾಬಿನೆಟ್ ಶಫ್ಲಿಂಗ್ ಆಗ್ತಾ ಇದೆ, ಆಕಾಂಕ್ಷಿಗಳು ಇದ್ದಾರೆ, ಖಂಡಿತವಾಗಿಯೂ ಕೆಲವೊಂದೊಂದು ಬೇಡಿಕೆಗಳು ಇಟ್ಟಿದ್ದಾರೆ. ಇದು ರಾಜಕೀಯದಲ್ಲಿ ಇದು ಸರ್ವೇ ಸಾಮಾನ್ಯ. ಯಾಕಂತ ಹೇಳಿದರೆ ಇದು ಕೇವಲ ಏನು ಹೇಳ್ತಾರೆ, ಪ್ರತಿಯೊಬ್ಬರು, ಯಾಕಂತ ಹೇಳಿದರೆ ಅಲ್ಲಿ ಯಾರ್ಯಾರು ಆಕಾಂಕ್ಷಿಗಳು ಇದ್ದಾರೆ ಅಥವಾ ಯಾರ್ಯಾರು ನಾಯಕರುಗಳಿದ್ದಾರೆ ಅವರು ಎಲ್ಲರೂ ಪ್ರಬಲರೇ. ಯಾರೊಬ್ಬರನ್ನು ನಾವು ಅವನು ರ್ಯಾಂಕಿಂಗ್ ಮಾಡಿಕೊಂಡು ಇವನು ಸ್ವಲ್ಪ ಕಡಿಮೆ ಇದ್ದಾರೆ ಜಾಸ್ತಿ ಇದ್ದಾರೆ ಅಂತ ಹೇಳುವಂಥ ಮಟ್ಟದಲ್ಲಿ ಯಾವುದಿಲ್ಲ. ಎಲ್ಲರೂ ಸಮಾನರೇ ಇರುವಂತಹ ನಾಯಕರುಗಳು ಇರುವಂಥದ್ದು. ಮತ್ತೆ ಅದು ಮಾತ್ರ ಅಲ್ಲದೆ ನೋಡಿ, ಕೆಲವೊಂದೊಂದು ಅಂಶಗಳನ್ನು ನಾವು ಪ್ರಸ್ತಾವಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನೋಡಿ, ನೀವೀಗ ಹೇಳಿದ್ರಿ ಕೆಲವರೊಬ್ಬರು ಪ್ರಬಲ ಖಾತೆಗಳಿಗೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳೋದು. ಅದೇ ರೀತಿಯಾಗಿ ಎಷ್ಟೋ ನಾಯಕರುಗಳಿದ್ದಾರೆ, ಅವರು ನಮಗೆ ಬೇಡ ಅಂತ ಹೇಳಿ ಬಿಟ್ಟದ್ದು ಕೂಡ ಇದೆ. ಯಾಕಂತ ಹೇಳಿದ್ರೆ ನಮಗೆ ಇವಾಗ ನಮ್ಮ ಮುಖ್ಯವಾದ ಉದ್ದೇಶ ಏನಂತ ಹೇಳಿದರೆ, ರಾಜ್ಯದಲ್ಲಿ ಏನು ಈಗ ಇಷ್ಟರವರೆಗೆ ಅಧಿಕಾರ ಏನು ಸುಸೂತ್ರವಾಗಿ ನಡ್ಕೊಂಡು ಬಂದಿದೆ ಅದು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯಾಗಿ ಮುಂದುವರೆದುಕೊಂಡು ಹೋಗಬೇಕು ಅಂತ ಹೇಳುವಂಥ ಒಂದು ಉದ್ದೇಶ. ಮತ್ತು ಇದರಲ್ಲಿ ಸಣ್ಣ ಪುಟ್ಟ ಏನು ಹೇಳ್ತಾರೆ ಈ ವಿಚಾರಗಳು ಅದು ಎಲ್ಲ ಸಮಯದಲ್ಲಿ ಕೂಡ ಇದ್ದದೆ. ಇದು ಬಹುಶಃ ಇದಕ್ಕಿಂತ ಮುಂಚೆ ಸರ್ಕಾರ ಇದ್ದಾಗ ಕೂಡ ನೋಡಿ, ಯಾರು ಕೂಡ ಕೇಳುವುದು ಆಸೆ ಪಡುವುದು ಏನು ಹೇಳ್ತಾರೆ ತಪ್ಪಲ್ಲ. ರಾಜ್ಯಕ್ಕೆ ಯಾರಿಗೂ ಎಲ್ರಿಗೂ ಕೂಡ ಆಕಾಂಕ್ಷಿಗಳೇ, ಎಲ್ರಿಗೂ ಕೆಪಾಬಿಲಿಟಿ ಇದೆ. ಆದ್ರಿಂದ ಇದನ್ನು ನಾವು ಬೇರೆ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಮಾಡಿ ಜನರಿಗೆ ಒಂದು ಗೊಂದಲ ಸೃಷ್ಟಿ ಮಾಡುವುದು ಬೇಡ ಅಂತ ಹೇಳಿ ನಂದೊಂದು ವಿನಂತಿ. ಇಲ್ಲ, ಗೊಂದಲ ಏನಿಲ್ಲ. ಈಗ ಮಾಧವ ಮಾವಿ ಅವರು ಜೊತೆಯಲ್ಲಿದ್ದಾರೆ. ಈ ಹಿಂದೆ ಅಂದ್ರೆ ಈ 2 ದಿವಸಗಳಲ್ಲಿ ಬಿಜೆಪಿಯಿಂದ ಯಾವುದೇ ಉತ್ತರ ಇರಲಿಲ್ಲ, ಅವರು ಸುಮ್ಮನಿದ್ದರು ಎನ್ನುವಂತಹದ್ದು. ಮಾಧವ ಮಾವಿ ಅವರೇ, ಈ ಒಂದು ಬೆಳವಣಿಗೆ ನೋಡಿದಾಗ ನಿಮಗೆ ಏನಾಗ್ತದೆ? ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಅದೇ ರೀತಿ ನೂತನ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ನೂತನ ಮುಖ್ಯಮಂತ್ರಿಯಾಗಿ 2ನೇ ದಿನ ಅಲ್ವಾ? 2ನೇ ದಿನಕ್ಕೆ ತಾವುಗಳು ಇವತ್ತು ಮಾಧ್ಯಮಕ್ಕೆ ಕರೆಯುವಂಥ ಕೆಲಸ ಕಾರ್ಯಗಳು ಆಗಿದೆ. ಏನಕ್ಕೆ ಅಂತಂದರೆ, ಇವತ್ತು ನಿನ್ನೆ ತಾನೇ ಮುಖ್ಯಮಂತ್ರಿಯವರ ಪ್ರಮಾಣ ವಚನ, ಅದರ ಜೊತೆಗೆ ಕೆಲವು ಸಚಿವರ ಪ್ರಮಾಣ ವಚನ ಕೂಡ ಆಗಿದೆ. ಪ್ರಮಾಣ ವಚನ ಆಗಿ ಬಹುಶಃ 24 ಗಂಟೆಗಳು ಆಗಲಿಲ್ಲ, ಆಗಲೇ ಕಿತ್ತಾಟಗಳು ಶುರುವಾಗಿದೆ. ಇವತ್ತು ಮಾಧ್ಯಮದಲ್ಲಿ ಕೂಡ ನಾನು ನೋಡಿದ್ದೇನೆ, ಒಂದು ಕಡೆಯಿಂದ ರಾಮಗಡ್ಡಿ ಸಾಹೇಬರು, ಬಹುಶಃ ಸೀನಿಯರ್ ಒಬ್ಬ ಸಚಿವರಾಗಿರೋರು, ಇವತ್ತು ಅವರು ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಂತ ಹೇಳ್ಬಿಟ್ಟು ಅವರು ಕೊಟ್ಟಿರ್ತಿದ್ದಾರೆ. ಇವತ್ತು ಎಲ್ಲರೂ ಒಂದು ಕಡೆಯಿಂದ ನನಗೆ ಆ ಖಾತೆ ಬೇಕು, ನನಗೆ ಈ ಖಾತೆ ಬೇಕು. ಸನ್ಮಾನ್ಯ ಕಂದಾಯ ಸಚಿವರು ಕೂಡ ಅವರು ನನಗೆ ಅದೇ ಖಾತೆ ಬೇಕು, ಅಲ್ಲಿ ನಾನು ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ನಿಟ್ಟಿನಲ್ಲಿ. ಯಾಕಂತಂದರೆ ಒಂದೊಂದು ಖಾತೆಯಲ್ಲಿ ಈಗ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಅವರೀಗ. ಯಾಕಂತಂದರೆ ಈಗ 3 ವರ್ಷದಿಂದನೂ ಕಿತ್ಲಾಟನೆ. ಈಗ ಸಿದ್ದರಾಮಯ್ಯನವರು ಯಾವತ್ತು ಆಡಳಿತ ಮಾಡ್ತಾಯಿದ್ರು ಅವತ್ತಿಂದ ಇವತ್ತರೇ ಕೂಟ ಕಿತ್ಲಾಟವನ್ನು ನಾವು ನೋಡ್ತಾ ಇದ್ವಿ. ಬರೀ ಕಿತ್ಲಾಟ. ಏನಕ್ಕೋಸ್ಕರ? ಬರೀ ಖಾತೆಗೋಸ್ಕರ, ಬರೀ ಭ್ರಷ್ಟಾಚಾರ. ಎಲ್ಲಿ ಯಾವ ಖಾತೆಯಲ್ಲಿ ದೊಡ್ಡ ಮೊತ್ತದ ನಾವು ಭ್ರಷ್ಟಾಚಾರ ಮಾಡ್ಬೋದು, ಎಲ್ಲಿ ದೊಡ್ಡ ಮಟ್ಟದ ಖಾತೆಯಲ್ಲಿ ದುಡ್ಡು ಮಾಡ್ಬೋದು, ಹಣ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಇದೆಲ್ಲ ರಾಜಕೀಯದಲ್ಲಿ ಇಲ್ಲಿ ನಾವು ನೋಡಿದ್ದೇವೆ. 3 ವರ್ಷದಿಂದ ಭ್ರಷ್ಟಾಚಾರಗಳು ತಾಂಡವಾಡ್ತಾ ಇದೆ. ಬಹುಶಃ ಇವತ್ತು ಸಿದ್ದರಾಮಯ್ಯವರು ಇಳಿಬೇಕಾದ್ರೆ ನಾನು ಹೇಳ್ತಿದ್ದೇನೆ, ಈ ಭ್ರಷ್ಟಾಚಾರವನ್ನು ನೋಡಿ ದೆಹಲಿಯ ಅವರ ನಾಯಕರೇನಿದ್ದಾರೆ ಬಹುಶಃ ಅವರಿಗೆ ಕೂಡ ಈ ಭ್ರಷ್ಟಾಚಾರವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಕಾರಣದಿಂದ ಬಹುಶಃ ಸಿದ್ದರಾಮಯ್ಯರನ್ನು ಇಳಿಸಿ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನು ಇವತ್ತು ಪಟ್ಟಕ್ಕೆ ಕೂರಿಸಿದ್ದಾರೆ. ಈಗ ಒಂದು ವಿಚಾರ ಹೇಳುವ, ಈಗ ನೀವು ಒಂದು
ಸ್ಟೇಟ್ಮೆಂಟ್ ಕೊಟ್ರಿ, ಅವರ ಭ್ರಷ್ಟಾಚಾರದಿಂದಾಗಿ ಅವರನ್ನು ಇಳಿಸಿದ್ದಾರೆ ಅಂತ. ಇವರು ಏನು ಹೇಳ್ತಾರೆ ಕೇಳೋಣ, ಉದಯಾಚಾರ್ಯ, ಹಾಗೆ ಹೌದಾ? ನೋಡಿ, ಒಂದು ನಾನು ಕಳೆದ ಕಾರ್ಯಕ್ರಮದಲ್ಲಿ ಕೂಡ ಒಂದು ಮಾತು ಹೇಳಿದ್ದೆ, ಏನು ಗೊತ್ತಾ, ಈ ಒಲ್ಲದ ಗಂಡನಿಗೆ ಮೊಸರಲ್ಲು ಕಲ್ಲು ಅಂತ ಹೇಳೋದೊಂದು ಮಾತು ಹೇಳಿದ್ದೆ. ಹಾಗೆ ಈ ಬಿ ಜೆ ಪಿಯವರಿಗೆ ಹೇಗೆ ಅಂತ ಹೇಳಿದರೆ, ಅವರಿಗೆ ಯಾವುದು ಕೂಡ ಏನೇ ಒಳ್ಳೆ ಮಾಡಿದ್ರೂ ಕೂಡ ಅದರಲ್ಲಿ ಏನಾದರೂ ಒಂದು ಹೆಕ್ಕಿ ತೆಗೆಯುವಂತಹದ್ದು ಅವರದ್ದು ಒಂದು ಕಾಯಕ ಆಗಿ ಬಿಟ್ಟಿದೆ ಇವಾಗ. ಸೊ ಹಾಗಿರುವಾಗ ಜನರು ನೋಡ್ತಿದ್ದಾರೆ, ನಾವು ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡಿದ್ದೇವೆ, ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದೇವೆ ನಾವು. ಸೊ ಈಗ ಇನ್ನೊಂದು ಟೆನ್ಷನ್ ಬಿ ಜೆ ಪಿಯವರಿಗೆ ಯಾಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರೆ, ಈಗ ಬಹುಶಃ ನೀವು ಬಿ ಜೆ ಪಿ ಒಳಗಿನ ಏನು ಆಂತರಿಕ ಕೆಲವು ಕಿತ್ತಾಟಗಳಿವೆ ನೋಡಿ. ಈಗ ಮನೆ ಒಂದು 3 ಬಾಗಿಲು ಅಂತ ಹೇಳೋ ಒಂದು ಮಾತಿದೆ, ಇದು ಬಿ ಜೆ ಪಿಯಲ್ಲಿ ಮನೆ ಒಂದು 3 ಬಾಗಿಲಾಗಿ ಬಿಟ್ಟಿದೆ ಈಗ. ಸೊ ಬಹುಶಃ ಇವರು ಕಾಂಗ್ರೆಸ್ ಹೇಳ್ತಾರೆ, ಬಿಜೆಪಿ ಹೇಳ್ತಾರೆ, ಕಾಂಗ್ರೆಸ್ ಈಗ ಬಾಗ್ಲಲ್ಲ, ಈಗ ಬಾಗ್ಲೇ ಇಲ್ಲದಂಗ ಆಗಿದೆ ಇವಾಗ. ಅಲ್ಲ ಅದ ಬಹುಶಃ ಬಿಜೆಪಿ ಈಗ ಬಾಗ್ಲೇ ಇಲ್ಲ, ಅಲ್ಲ ಬಿಜೆಪಿ ಬಿಜೆಪಿದ್ದು ಬಾಗಿಲಿಲ್ಲದಾಗಿ ಆಗಿದೆ ಅಂತ ಹೇಳಿದ ಇವರು. ಕಾಂಗ್ರೆಸ್ ಬಾಗ್ಲೇ ಇಲ್ಲ ಈಗ. ಓಕೆ, ಇಲ್ಲ ಅದು ಜನರು ನೋಡ್ತಿದ್ದಾರೆ ಇವಾಗ. ಅದೊಂದು ಮಾತಿದೆ, ಎಂತ ಶುಭ ನುಡಿಯೇ ಶಗುನದ ಹಕ್ಕಿ ಅಂತ ಹೇಳೋದು. ಬಹುಶಃ ಈ ಒಂದು ಸಂದರ್ಭದಲ್ಲಿ ನಾವು ವಿರೋಧ ಪಕ್ಷದವರ ಹತ್ರ ಕೇಳುವುದೇನಂತೆ, ನೋಡಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ, ಎಲ್ಲ ಜನರು ಒಳ್ಳೆ ರೀತಿಯಲ್ಲಿ ಸಹಕರಿಸ್ತಾ ಇದ್ದಾರೆ, ಕಷ್ಟಗಳು ಇವೆ. ಅದು ಯಾಕೆ ಕಷ್ಟಗಳು ಇವೆ ಅಂತ ಹೇಳಿದರೆ, ಬಹುಶಃ ಈ ಕೆಲವು ಕೇಂದ್ರ ಸರ್ಕಾರದ ಕೆಲವೊಂದೊಂದು ಏನು ನಿರ್ಧಾರಗಳಿವೆ ಅದರಿಂದಾಗಿ ಬೆಲೆ ಏರಿಕೆಯಾಗಿದೆ, ಜನರಿಗೆ ತುಂಬ ತೊಂದರೆಗಳನ್ನು ಅನುಭವಿಸಿದ್ದಾರೆ. ಬಹುಶಃ ಅದರ ಇಂಪ್ಯಾಕ್ಟ್ ರಾಜ್ಯದಲ್ಲಿಯೂ ಕೂಡ ಆಗಿದೆ, ದೇಶಾದ್ಯಂತ ಆಗಿದೆ, ರಾಜ್ಯದಲ್ಲಿಯೂ ಕೂಡ ಆಗಿದೆ. ಸೊ ಹಾಗಿರುವಾಗ ಜನರು ಸ್ವಲ್ಪ ಟೆನ್ಷನಲ್ಲಿ ಇದ್ದರೆ, ಅದು ಟೆನ್ಷನ್ ಬಿಕಾಸ್ ಆಫ್ ಕೇಂದ್ರ ಸರ್ಕಾರದ ಕೆಲವೊಂದೊಂದು ತಪ್ಪು ನಿರ್ಧಾರಗಳಿಂದ. ಆದ್ರಿಂದ ನಾವು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಶುಭ ನುಡಿಯೇ ಶಗುನದ ಹಕ್ಕಿ ಏನಿದೆ, ದಯವಿಟ್ಟು ನೀವು ಶುಭವನ್ನೇ ನುಡಿಯಿರಿ, ದಯವಿಟ್ಟು ಯಾವುದೇ ರೀತಿಯಾದಂಥ ಒಂದು ಅಪಶಕುನವನ್ನು ಇಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಬರಬೇಡಿ ಅಂತ ಹೇಳಿ ನಂದೊಂದು ಹೇಳಿದಾಗೆ. ಸರ್, ಈಗ ನಿಮ್ಮೊಂದು ಪ್ರಶ್ನೆ ಕೇಳ್ತೇನೆ. ಒಂದು ಮಾತು ಹೇಳಿದ್ರು ಅವರು ಪ್ರಾಸಬದ್ಧವಾಗಿ ಮಾತಾಡಿದ್ರು, ಹೌದು, 3-4 ಪ್ರಾಸಗಳನ್ನೆಲ್ಲ ಹೇಳಿದ್ರು, ಚೆನ್ನಾಗಿ ಮಾತಾಡಿದ್ರು. ಆದರೆ ಇಲ್ಲಿ ಒಂದು ಪ್ರಶ್ನೆ ಏನಂದರೆ, ಬಿ ಜೆ ಪಿ ಪರಿಸ್ಥಿತಿ ರಾಜ್ಯದಲ್ಲಿ ಈಗ ಹೇಗಿದೆ? ಯಾಕಂದರೆ ಎಲ್ಲೂ ನೀವು ಪ್ರತಿರೋಧ ತೋರಿಸಲಿಲ್ಲ ಇವತ್ತಿನವರೆಗೂ. ಒಂದು ಸ್ಟೇಟ್ಮೆಂಟ್ ಏನು ಕೇಳಿದರೆ, 40,000 ಕೋಟಿ ಹೇಗೆ ಹೊಂದಿಸ್ತೀರಿ ಹೊಸ ತೆರಿಗೆ ಬಗ್ಗೆ ಅಂತ ಕೇಳಿದರೆ, ಯಾಕಂದರೆ ಈಗ ಹೊಸ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದು ಹೊರತುಪಡಿಸಿ ಮಾತಾಡಿದರೆ ಕೇಂದ್ರ ಸರ್ಕಾರವನ್ನೇ ತೋರಿಸ್ತೀರಿ. ಈಗ ಯಾರೊಬ್ಬ ಗಟ್ಟಿಯ ನಾಯಕ ರಾಜ್ಯದಲ್ಲಿ? ಯಡಿಯೂರಪ್ಪರವರು. ಈಗ ನಾನು ಇವರು ಕೇಂದ್ರ ಸರ್ಕಾರದ ಬಗ್ಗೆ ಅವರು ಮಾತನಾಡಿದರು. ಕೇಂದ್ರ ಸರ್ಕಾರದಲ್ಲಿ ಬಹುಶಃ ಎಲ್ಲರಿಗೆ ತಿಳಿರ್ತಕ್ಕಂಥ ವಿಚಾರಗಳು, ಇವತ್ತು ಡೀಸೆಲ್ ಬೇರೆ ಜಾಸ್ತಿ ಆಗಿದೆ ಅನ್ನೋದನ್ನು ಕೂಡ, ಇವತ್ತು ಚಿನ್ನದ ಬೆಲೆ ಏನಕ್ಕೆ ಜಾಸ್ತಿ ಆಗಿದೆ ಅನ್ನೋದು ಕೂಡ ತಮಗೆಲ್ಲ ಸಾಮಾನ್ಯರಿಗೂ ಕೂಡ, ಬರೀ ಪತ್ರಿಕಾ ಮಾಧ್ಯಮ ಅಂತಲ್ಲ, ಸಾಮಾನ್ಯರಿಗೆ ಕೂಡ ಗೊತ್ತಿದೆ ಇವತ್ತು ಏನಾಗ್ತದೆ, ಇದು ಯಾರು ಕಾರಣ, ಇದಕ್ಕೆ ಆರ್ಥಿಕ ವ್ಯವಸ್ಥೆಗೆ ಯಾರಿಂದ ತೊಂದರೆ ಆಗ್ತದೆ. ಅಂದರೆ ಇವತ್ತು ಆ ಯುದ್ಧದ ಒಂದು ಕಾಲಘಟ್ಟದಲ್ಲಿರ್ತಕ್ಕಂಥ ಸಂದರ್ಭ. ಇವತ್ತು ಅಮೇರಿಕ ಕೂಡ ಇವತ್ತು ಒಂದು ಕಡೆಯಿಂದ 2-3 ದೇಶಗಳ ಕೂಡ ಒಂದು ಹೋರಾಟ ಆಗುವಂಥ ಒಂದು ಸಂದರ್ಭದಲ್ಲಿ ಇದು ಸಹಜವಾಗಿ ಇದು ಇಂದಿರಾ ಗಾಂಧಿ ಇದ್ದಾಗ ಕೂಡ ಆಗಿದೆ, ರಾಜೀವ್ ಗಾಂಧಿ ಇದ್ದಾಗಲೂ ಕೂಡ ಆಗಿರ್ತಕ್ಕಂಥದ್ದು ವಿಚಾರ ತಮಗೆ ಗೊತ್ತಿದೆ ಮಾಧ್ಯಮದವರಿಗೆ. ತಮಗೆ ನಮ್ಮ ಸ್ನೇಹಿತರಿಗೆ ಅದು ಗೊತ್ತಿಲ್ಲ ಅಂತ ಇರ್ಲಿ, ತೊಂದರೆ ಇಲ್ಲ. ಯಾಕಂತಂದ್ರೆ ಸರ್ವಸಾಮಾನ್ಯವಾಗಿ ಇವಾಗ ಬೇರೆ ದೇಶಗಳು ಕಂಪೇರ್ ಮಾಡಿದ್ರೆ ಡೀಸೆಲ್ ರೇಟ್ಗಳು ತಮಗೆ ಕೂಡ ಗೊತ್ತಿದೆ. ಇವಾಗ ಎಲ್ಲ ಏನು ನಾವು ಬಾಯಲ್ಲಿ ಹೇಳ್ಬೇಕಂತಿಲ್ಲ, ಆಲ್ ಇದರಲ್ಲೂ ಸಿಗ್ತದೆ. ಈಗ ನಮ್ಮ ಬೇರೆ ದೇಶದಲ್ಲಿ ಎಷ್ಟಿದೆ, ನಮ್ಮ ಭಾರತದಲ್ಲಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅನ್ನೋದನ್ನು ಕೂಡ ನೀವು ವಿಮರ್ಶನೆ ಮಾಡ್ಬೋದು, ಬೇಕಾದ್ರೆ ನೋಡ್ಬೋದು ಅದನ್ನು, ಅದು ಬೇರೆ ವಿಚಾರ. ಆದರೆ ಈಗ ನಾವು ಹೇಳ್ತಾ ಇರೋದು ಈಗ ನಮ್ಮ ರಾಜ್ಯ ಸರ್ಕಾರ, ಯಡಿಯೂರಪ್ಪನವರು ಬಹುಶಃ, ಯಾಕಂತಂದ್ರೆ ಯಡಿಯೂರಪ್ಪನಂತರ ನಾಯಕತ್ವ ಬಹುಶಃ ಇನ್ನೊಂದ್ಸಲ ನಮಗೆ ಸಿಗ್ತದ ಇಲ್ಲೋ ಅಂತ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬ ಪ್ರಶ್ನಾತೀತ ನಾಯಕರು ಕೂಡ. ನಿನ್ನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಕೂಡ ಅವರಿಗೆ ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ಅವರನ್ನು ಆಹ್ವಾನ ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ ಅವರ ಅವಧಿಯಲ್ಲಿ ರೈತರ ಪರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿ, ರೈತರ ಪರವಾಗಿ ಒಂದು ಕ್ರಾಂತಿಯನ್ನೇ ಮಾಡಿ, ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಬರಲಿಕ್ಕೆ ಇನ್ನು ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ನಾವು ಇನ್ನೊಬ್ಬರನ್ನ ನಾವು ಸಣ್ಣದು ಮಾಡೋದಲ್ಲ, ಅಂದರೆ ಅಷ್ಟು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಒಂದು ಜಿಲ್ಲಾ ಪಂಚಾಯತ್ ಇರ್ಬೋದು, ಇವತ್ತು ತಾಲೂಕು ಪಂಚಾಯತ್ ಇರ್ಬೋದು, ಆ ಒಂದು ಪಂಚಾಯತಿಗಳಿಗೆ ಒಂದು ಅನುದಾನ ಅಂತ ತೋರಿಸ್ಕೊಟ್ಟಾರೆ ಅಂತಂದರೆ ಸನ್ಮಾನ್ಯ ಯಡಿಯೂರಪ್ಪನವರು. ಈಗ ಅವರ ಪುತ್ರ ಸನ್ಮಾನ್ಯ BY
ವಿಜಯೇಂದ್ರ ಅವರು ಬಹುಶಃ ಅವರ ಒಂದು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದ ಹಾದಿಯಲ್ಲಿ ಅವರು ನಡೀತಾ ಇದ್ದಾರೆ. ಯಾಕಂದರೆ ನಾಯಕತ್ವ BJPಯಲ್ಲಿ ನಾಯಕತ್ವಕ್ಕೆ ಯಾವತ್ತೂ ಕೊರತೆ ಇಲ್ಲ. ಸರಿ. ಯಾಕಂದರೆ ಇಡೀ ದೇಶದಲ್ಲಿ ನೀವು ನೋಡ್ತಾ ಇದ್ರಿ ನರೇಂದ್ರ ಮೋದಿ ಅಂತ ಅವರ ಮಾರ್ಗದರ್ಶನದಲ್ಲಿ ಅವರಂಥ ನಾಯಕತ್ವದಲ್ಲಿ ಯೋಗಿ ಆದಿತ್ಯನಾಥರವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಅಮಿತ್ ಶಾ ಅಂತಾರೋ ಒಂದು ದೊಡ್ಡ ದೊಡ್ಡ ನಾಯಕರು ಇರ್ಬೋದು. ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಅಚ್ಚುಕಟ್ಟಾದ ನಮ್ಮಲ್ಲಿ ಇವತ್ತು ನಮ್ಮ ಪಕ್ಷ ಸಂಘಟನೆ ಇವತ್ತು ಆಗ್ತಾ ಇದೆ. ಪ್ರತಿ ಬೂತು ಮಟ್ಟದಲ್ಲಿ ಕೂಡ ಇವತ್ತು ಸಭೆಯನ್ನು ಮಾಡುವಂಥದ್ದು, ಬೂತು ಮಟ್ಟದಲ್ಲಿ ಕಾರ್ಯಕರ್ತರಿಗೆ ಸಮಸ್ಯೆ ಎಲ್ಲಿದೆ ಮತ್ತು ಮತದಾರರಿಗೆ ಇಲ್ಲಿ ಸಮಸ್ಯೆ ಅದನ್ನೆಲ್ಲ ಆಳವಾಗಿ ತಿಳ್ಕೊಳ್ಳುವಂಥ ಕೆಲಸವನ್ನು ಇವತ್ತು ನಮ್ಮ ಪಕ್ಷ ಮಾಡ್ತಾ ಇದೆ. ಈಗ ನಾನು ಕೂಡ ಒಂದು ಬೂತಲ್ಲಿ ಒಂದು ಸಣ್ಣ ಸಜಿಪ 300 ಅನ್ನೋ ಬೂತಲ್ಲಿ ಇವತ್ತು ನಾವು ಆ ಬೂತು ಮಟ್ಟದ ಕಾರ್ಯಕರ್ತರ ಸಮಸ್ಯೆಯನ್ನು ಆಲಿಸಿಕೊಂಡು ನಾವು ಬಂದು ಅದನ್ನು ನಾವು ಪಕ್ಷದ ಎಲ್ಲಿ ರಾಜ್ಯದಿಂದ ಕೇಂದ್ರಕ್ಕೆ ಕಳಿಸುವಂಥ ಕೆಲಸ ಕಾರ್ಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ಕೊಂಡು ಬಂದಿದ್ದು. ಅದರಿಂದಾಗಿ ನಮ್ಮಲ್ಲಿ ನಾಯಕತ್ವಕ್ಕೆ ಕೊರತೆ ಇಲ್ಲ. ಆದರೆ ಕಾಂಗ್ರೆಸ್ಸಲ್ಲಿ ಏನಾಗಿದೆ ಅಂದರೆ ನಾಯಕರ ಎಲ್ಲರೂ ಕೂಡ ನಾಯಕರೇ. ಅಲ್ಲಿ ಈಗ ನೋಡಿ, ಈಗ ಅಧಿಕಾರಕ್ಕೆ ಕಿತ್ತಲಾಟಗಳು ಶುರುವಾಗಿದೆ ಈಗಲೇ. ನಾನು ಒಂದು ಕಡೆಯಿಂದ ಒಂದು ಕಡೆಯಿಂದ ಈಗ ಅಫ್ಕೋರ್ಸ್ ಈಗ ನಮಗೆ ಗೃಹ ಮಂತ್ರಿ, ಈಗ ಗೃಹ ಮಂತ್ರಿ ಯಾರಿಗೆ ಸಿಗಬೇಕಾಗಿತ್ತು? ಲಾಸ್ಟ್ ಟೈಮ್ ನಾವು ಪರಮೇಶ್ವರ್ನ ನಾವು ಯಾವ ರೀತಿಯಲ್ಲಿ ಗೃಹ ಖಾತೆಯಲ್ಲಿ ನಾವು ಅವ್ರನ್ನ ಮಾತಾಡೋಗಿಲ್ಲ. ಯಾಕಂದರೆ ಇಲ್ಲಿ ಸ್ವಲ್ಪ ಕಾನೂನು ವ್ಯವಸ್ಥೆ ಸ್ವಲ್ಪ ಹದಗೆಟ್ಟಿದೆ, ಇರಲಿ, ಅದನ್ನು ನಾವು ಲೆಕ್ಕಕ್ಕೆ ತಗೊಳ್ಳೋದು ಬೇಡ. ಅದು ಕಾನೂನು ವ್ಯವಸ್ಥೆನೇ ಟೋಟಲಿ ಕರ್ನಾಟಕದಲ್ಲಿ ಕುಸಿದೋಗಿದೆ. ಎಸ್ಪೆಷಲಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕಾನೂನೇ ಬೇರೆ ಅನ್ನುವ ನಿಟ್ಟಿನಲ್ಲಿ ಇವತ್ತು ಆ ಸಂದರ್ಭವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಯಾಕಂದರೆ ಇವತ್ತು ಕಾನೂನು ವ್ಯವಸ್ಥೆ ಯಾವ ರೀತಿ ಇದೆ ಅಂತ ತಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಎಷ್ಟು ಕೊರತೆಗಳು ನೋಡ್ತಾ ಇದ್ದೇವೆ ನೋಡಿ. ಉದಾಹರಣೆಗೆ ಒಂದು ಮರಳು, ಒಂದು ಜಲ್ಲಿ, ಒಂದು ಕೆಂಪು ಕಲ್ಲಿಗೆ ಇವತ್ತು ಯಾವುದೋ ದೊಡ್ಡ ಚಿನ್ನಕ್ಕಿಂತ ಇವತ್ತು ಚಿನ್ನದ ಬಗ್ಗೆ, ಪೆಟ್ರೋಲ್ ಬಗ್ಗೆ ಇವರು ಮಾತಾಡ್ತಾರೆ ಅಲ್ವಾ. ಇವರು ಈಗ ಆ ಕೆಂಪು ಕಲ್ಲು ಮತ್ತೆ ಮರಳು ಜಲ್ಲಿ ಬಗ್ಗೆ ಇವರಿಗೆ ಮಾತಾಡ್ಲಿಕ್ಕೆ ಬರುದಿಲ್ಲ, ಅವರ ನಾಯಕರಿಗೆ ಮಾತಾಡ್ಲಿಕ್ಕೆ ಬರುದಿಲ್ಲ. ಇವರು ಯಾವುದೋ ಒಂದು ಪೆಟ್ರೋಲ್ಗೆ ಒಂದು 3 ರೂಪಾಯಿ 4 ರೂಪಾಯಿ ಜಾಸ್ತಿ ಬಗ್ಗೆ ಇವರು ಮಾತಾಡ್ತಾರಲ್ಲ, ಇವರು ಏನು, ಇವರ ಸಿದ್ಧಾಂತ ಏನು, ಇವರ ಸೈದ್ಧಾಂತಿಕ ಒಂದು ಮಾನಸಿಕತೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಒಂದು ವಿಚಾರ ಹೇಳಿದ್ರಿ, ಒಂದು ಸಣ್ಣ ಪ್ರಶ್ನೆ ಇತ್ತು ನಿಮ್ಮ ಜೊತೆ, ಆಮೇಲೆ ಅವರಿಗೆ ಕೇಳ್ತೇನೆ. ನೀವು ಎಲ್ಲ ಸೆಂಟ್ರಲ್ ಗವರ್ಮೆಂಟಿನ ನಾಯಕರ ಬಗ್ಗೆ ಹೇಳಿದ್ರಿ, ರಾಜ್ಯದಲ್ಲಿ ಒಂದು ವಿಜಯೇಂದ್ರ ಹೆಸರನ್ನು ಮಾತ್ರ ಹೇಳಿ. ಅಲ್ಲ, ರಾಜ್ಯದಲ್ಲಿ ನಮಗೆ ನಾಯಕರು ಅಂತ ಹೇಳ್ತಾ ಇದ್ದೀರಿ, ವಿಜಯೇಂದ್ರ ಇವಾಗ ನಾಯಕರಿದ್ದಾರೆ ಅಂತ. ಈಗ ವಿಜಯೇಂದ್ರ ಅವರು ಈಗ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಅವರ ನಾಯಕತ್ವವನ್ನು ಇವತ್ತು ಎಲ್ಲರೂ ಕೂಡ ಹಿರಿಯರು ಕೂಡ ಒಪ್ಪಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ರಾಜ್ಯಾಧ್ಯಕ್ಷ ಸುಪ್ರೀಂ ಆಗಿರ್ತಾರೆ, ರಾಜ್ಯಾಧ್ಯಕ್ಷ ಅಂದ್ರೆ ಸುಪ್ರೀಂ ಆಗಿರ್ತಾರೆ. ಅವರು ಇವತ್ತು ಒಳ್ಳೆ ರೀತಿಯಲ್ಲಿ ಹಿರಿಯರಾಗಿ ಗೌರವಿಸಿಕೊಂಡು ಕಿರಿಯರಾಗಿ ಅವರನ್ನು ಗೌರವಿಸಿಕೊಂಡು ಇವತ್ತು ಒಳ್ಳೆ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಂತ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಳ್ಳೆಲ್ಲ ನಾಯಕರಿದ್ದಾರೆ. ಇವತ್ತು ನಮ್ಮಲ್ಲಿ ಕೊರತೆ ಎಲ್ಲಿದೆ? ಇವತ್ತು ಈಗ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ರಿದ್ದಾರೆ, ಸುನಿಲ್ ಕುಮಾರ್ ಇದ್ದಾರೆ, ಇವತ್ತು ಎಂತೆಂಥ ನಾಯಕ CT ರವಿ ಅವರಿದ್ದಾರೆ. ಎಂತೆಂಥ ನಾಯಕರು ಬೇಕು ನಮ್ಮಲ್ಲಿ. ಎಲ್ಲರೂ ನಾಯಕರೇ ಅಂತ ಹೇಳ್ತಾರೆ. ಹೌದಾ? ಖಂಡಿತವಾಗಿಯೂ ನಮ್ಮಲ್ಲಿ ಎಲ್ಲರೂ ನಾಯಕರೇ, ನಾನು ಕೂಡ ನಾಯಕನೇ, ಎಲ್ಲರೂ ನಾಯಕರೇ. ಅದರಲ್ಲಿ ಏನು ಊರೊಂದು ಮನೆ ಒಂದು ಊರವಾಗಲಾಗಿದೆ. ಒಬ್ಬ ನಾಯಕ ಆಗ್ಬೇಕು ತಾನೆ, ಒಬ್ಬರು ನಾಯಕರಾಗಬೇಕು. ಊರೆಲ್ಲ ನಾಯಕರಾದ್ರೆ ರಾಜ್ಯಭಾರ ಮಾಡೋರು ಯಾರು? ರಾಜ್ಯಭಾರ ಮಾಡ್ತಾರೆ. ಇವತ್ತು ಚಿಂತನೆ ಮಾಡ್ಬೇಕು. ಈಗ ನೋಡಿ, ಮೊನ್ನೆ ನಮಗೊಂದು ನ್ಯೂಸ್ ಬಂತು, ರೈತರಿಗೆ ಒಂದು ಗುಡ್ ನ್ಯೂಸ್ ಕೊಡ್ತಾನೆ ಅಂತ. ಎಲ್ಲಿ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ರಿ? ಈಗ ನೀವೆಲ್ಲ ಕೊಟ್ಟರೆ ಇವತ್ತು ಆಲ್ರೆಡಿ ಇವಾಗ ನಿಮಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ. ಮುಜ್ಜಾನಕ್ಕಲ. ನಮಸ್ಕಾರ. ಉದಯನಗಲ ಮುಜ್ಜಾನಕ್ಕಲ. ವಾರಿ ಖುಷಿ ಬನ್ನಿ. ದಾದೆ ಗೊತ್ತಂಡೆ ಇತ್ತಾರ ಪನೊಂದುಲ್ಲೇರದೆ ದಾದೆ ಕಿಚ್ಚ ಒಂದು ಕಾಂಗ್ರೆಸ್ ಪಕ್ಷೋಡು ಕಿತ್ತಾಟ ಉಂಡೊಂದು ನಿಜವಾದ ಏನ್ ಪಂಚನೆ ಗೊತ್ತಂಡೆ ರಡ್ಡರೆ ವರ್ಷ ಅಂದು ನಿಜವಾದಲ ಒಂದು ಆತನ ಆಂಡಲ 3 ವರ್ಷ ಮುಟ್ಟಲ DKC ದಾಲೊಂದು ಮಲ್ತದಿಜೇರು ಸರಿ ಅಧಿಕಾರ ಉಂಡತೆ ಲಡಾಯಿಲ್ಲ ಮಲ್ತದಿಜೇರು. ಇತ್ತ ಪಂಚ ಗ್ಯಾರಂಟಿದ ಬಗ್ಗೆ ಎಲ್ಲ ಉಂಡತೆ. ಅವನು ಕಾಂಗ್ರೆಸ್ ಎತ್ತು, ಅವನು BJP ದಕ್ಕಲ ಪಡೆ ಒಂದುಲ್ಲೇರು. ಐನು ಪಂಚ ಗ್ಯಾರಂಟಿನ ಕಾಂಗ್ರೆಸ್ ದಕ್ಕಲು ಖಾಲಿ ಪಡೆ ಪಿನತ್ತ ಅವನು ಪ್ರತಿ ಪಕ್ಷದ ಕುಲ್ಲ ಪಡೆ ಒಂದುಲ್ಲೇರು. ಅವು ದಾಯದಿಂದ ಪಂಡ ಕರ್ನಾಟಕ ಸರ್ಕಾರ ಮಾತೇರೆಗ್ಲ ಮಂತದಿನ. ಸರಿ. ಐಕ್ BJP ಕಾಂಗ್ರೆಸ್ ಕಮ್ಯುನಿಸ್ಟ್ JDS ಇಜ್ಜಿ
ಆಂಡ ಮಾತೇರ್ಲ ಅವನು ಸುರುಟುಂಡತೆ ವೇರು ಎಂಗೆ ಮಲ್ತದೆ ಇರ್ತುಲೆ ಹಾ ಅಕ್ಕುಲ ಅವನು ಜಾಸ್ತಿ ಬಳಕೆ ಮಲ್ತೊಂದುಲ್ಲೇರು ಆಂಡತ್ತೆ ಎಂಚಿನ ಗೊತ್ತನೆ ಅಂತೆ ರಾಜ್ಯ ಸರ್ಕಾರದ ಬಗ್ಗೆ ಮೂಜಿ ವರ್ಷ ರಡ್ಡರ ವರ್ಷ ಪಂಡಲ ಸರಿ ಮೂಜಿ ವರ್ಷ ಸಿದ್ದರಾಮಯ್ಯ ಕೊನೆಯರ್ಡಲ DKC ಹಾಲನ್ನು ಮಲ್ತದಿಜೇರು ಸರಿ ನಿತ್ಯ ಮೊಕ್ಕಲ್ನ ಬಿಜೆಪಿ ಇಟ್ಲ ಮೂಜಿ ಮುಖ್ಯಮಂತ್ರಿ ಆತಿನುಂಡು ಉಂಡತೆ ಇತಿಹಾಸ ಆಂಡತೆ ಪಂಡೇರು ಕೊರತೆ ಉಂಡು ಒಂದು ಪಕ್ಷೋಡು ಉಂಡತೆ ಐಟ್ಲ ಅಜ್ಜಿ ಅಕಲಿಟ್ಟು ಗೊತ್ತು ಜಂಗ್ ನೆಟ್ಟದಲ್ಲ ಅಂಚಿನ ಕೊರತೆ ಇಜ್ಜಿ ಕಾಂಗ್ರೆಸ್ ಸರಿ ಸರಿ ಕಾರ್ಯಕರ್ತೆರ್ಲೇರು ಪ್ರತಿ ಒರಿಯರ್ಲ ಉಲ್ಲೇರು ಇಜ್ಜಂದೆ ಮುರಾಲ್ನತ್ತೆ ಬೈ ಎಲೆಕ್ಷನ್ ಇಡ್ಲ ವಿನ್ ಆಯ್ಜಿ ಸರಿ ವಿನ್ ಆಂಡ್ ಅಂದ ವಿನ್ನ ಅಂದೆ ಕುಲ್ದು ಜತೆ ಸರಿ ಸರಿ ದಾಯಿ ಗೊತ್ತಂಡೆ ಯಾಂಬನ್ಪಿನಿ ಒವ್ವೇ ಪಕ್ಷ ಆವಡು ನಮ್ಮ ದಾದಿ ಗೊತ್ತನೆ ನಮ್ಮ ರಾಜ್ಯ ಸರ್ಕಾರ ಆವಡು ಕೇಂದ್ರ ಸರ್ಕಾರ ನಮ್ಮ ದೇಶ ನಕಲು ಉದ್ಧಾರ ಮಲ್ಪೋಡು ಅಂದೇತೆ ಅಂದ ಖಂಡಿತ ಖಂಡಿತ ನಮ್ಮ ಇನಿ ಆಗಲು ಉದ್ಧಾರ ಮಲ್ಪೋಡು ಧರ್ಮ ಮಲ್ಪುಜೀರು ನಮ್ಮ ಇನಿ ಟ್ಯಾಕ್ಸ್ ಕಟ್ಟುವ ಅಂದೆ ಪ್ರತಿ ಒಂಜೆಕ್ಲ ಟ್ಯಾಕ್ಸ್ ಕಟ್ಟೋದು ಅಂಕ ಧರ್ಮ ಕೊರ್ಪುಜೀರು ನಮ್ಮ ತರತೆ ಮಿತ್ತು ನಮ್ಮ ತಲ್ಲಿ ಪುಲ್ಲಿಡೆ ಮಿತ್ತು ದೀತೇರು ಸರಿ ಏರೆ ಆವಡು ಕಾಂಗ್ರೆಸ್ ಆವಡು ಬಿಜೆಪಿ ಆವಡು ಖಂಡಿತ ಆಂಡ ನಮ ಉಂಡತೆ ಜಾಸ್ತಿ ಅಕ್ಲೇನು ದೂರ ಪಂಡ ಅಂಚಿನದಲ್ಲ ತಪ್ಪು ಸಿದ್ದರಾಮಯ್ಯರ್ ಮಲ್ತಿಜೇರು ಸರಿ DKCಲ ಮಲ್ಪುನ ಅಂಚಿನ ಅಜ್ಜಿ ಪಂಡ ಈರ್ನ ಒಂಜಿ ಅಭಿಪ್ರಾಯ ಪ್ರಕಾರ ವ್ಯವಸ್ಥೆ ಸರಿಯಾದ ಪೋವೊಂದುಂಡು ಪಣೊಂದುಲ್ಲ ರೀ ಸರಿಯಾದ ಪೋವಂದುಂಡು ಅಲ್ಲ ಒಂಜಿ ಚೂರು ತಪ್ಪು ಉಪ್ಪು ಅಣ್ಣ ಮನುಷ್ಯ ಐನೇ ಉಂಡತಿ ಪುಲಿಕಾರ ತಿನ್ನಾಗ ನಮ್ಮ ತಪ್ಪು ಮಲ್ಪುಜೇರು ಬಂಪಿದ ದಾಲ ಏರ್ಲ ಇಜ್ಜಿ ಸರಿ ಸರಿ ಥ್ಯಾಂಕ್ಸ್ ಕರೆ ಮಂತನಿಗೆ ಧನ್ಯವಾದಗಳು ಥ್ಯಾಂಕ್ ಯು